ಕರ್ನಾಟಕ ರಾಯಲ್ಸ್ ತಂಡದ ಸಹಯೋಗದಲ್ಲಿ ಕತಾರ್ ಫೌಂಡೇಶನ್ ಕ್ರಿಕೆಟ್ ಮೈದಾನದಲ್ಲಿ ಅಕ್ಟೋಬರ್ 14ರಿಂದ 17ರವರೆಗೆ ಕರ್ನಾಟಕ ರಜತ ಕಪ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು, ಇನ್ನು ಕ್ರಿಕೆಟ್ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿರುವ ಮಂಗಳೂರಿನ ಮಣ್ಣಗುಡ್ಡೆಯ ಮೂಲದ ಮೊಹಮ್ಮದ್ ಸಲಾಂ ಅವರಿಗೆ ಕತಾರ್ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಕ್ರಿಕೆಟ್ ಮತ್ತು ಕ್ರೀಡೆಗಳನ್ನು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕತಾರ್ ಫೌಂಡೇಶನ್ ಕ್ರಿಕೆಟ್ ಮೈದಾನದಲ್ಲಿ ಅಕ್ಟೋಬರ್ 14ರಿಂದ 17ರವರೆಗೆ ಕರ್ನಾಟಕ ರಜತ ಕಪ್ ಕ್ರಿಕೆಟ್ ನಡೆಯುತ್ತಿದೆ. ಇನ್ನು ಈ ಕ್ರಿಕೆಟ್ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಕೊಡುಗೆ ಹಾಗೂ ಸಾಧನೆಗೈದ ಸುಮಾರು 25 ವಿಶಿಷ್ಟ ವ್ಯಕ್ತಿಗಳಿಗೆ ಕತಾರ್ ಕ್ರೀಡಾ ರತ್ನ ಹಾಗೂ ಕ್ರೀಡಾ ಪೋಷಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ. ಮಂಗಳೂರಿನ ಮಣ್ಣಗುಡ್ಡೆಯ ಮೂಲದ ಮೊಹಮ್ಮದ್ ಸಲಾಂ ಅವರಿಗೆ ಕತಾರ್ ಕ್ರೀಡಾ ರತ್ನ ಪ್ರಶಸ್ತಿಯನ್ನ ನೀಡಿ ಸನ್ಮಾನ ಮಾಡಲಾಗುತ್ತಿದೆ. ಈ ವೇಳೆ ಹಲವಾರು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ. ಇನ್ನು ಕರ್ನಾಟಕ ಸಂಘ ಕತಾರ್ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಈ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿದ್ದಾರೆ. ನಮಸ್ಕಾರ, ನಾನು ಸತೀಶ್ ಕುಮಾರ್ ಬಜಾಲ್, ಮಾಜಿ ಅಧ್ಯಕ್ಷರು ಮಂಗಳೂರು ಅಸೋಸಿಯೇಷನ್ ಸೌದಿ ಅರೇಬಿಯಾ ಮಾಸಾ ಹಾಗೂ ಅಧ್ಯಕ್ಷರು ಸೌದಿ ಬಿಲ್ಲವಾಸ್ ದಮಾಮ್. ಕ್ರೀಡಾಭಿಮಾನಿಗಳೇ, ಕರ್ನಾಟಕ ಸಂಘ ಕತಾರ್ ಮತ್ತು ಕರ್ನಾಟಕ ರಾಯಲ್ ಕ್ರಿಕೆಟ್ ಕತಾರ್ ಅವರ ಜಂಟಿ ಆಶ್ರಯದಲ್ಲಿ ಆಯೋಜಿಸಿರುವಂತಹ ಕರ್ನಾಟಕ ರಜತ ಕಪ್ ಕ್ರಿಕೆಟ್ ಪಂದ್ಯಾಟವು ಇದೇ ಬರುವ 14 ಅಕ್ಟೋಬರ್ನಿಂದ 17 ಅಕ್ಟೋಬರ್ವರೆಗೆ ಕತಾರ್ನ ಫೌಂಡೇಶನ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಇದೊಂದು ಕತಾರ್ನಲ್ಲಿ ನೆಲೆಸಿರುವಂತಹ ಎಲ್ಲ ಕನ್ನಡಿಗರಿಗೆ, ಕ್ರೀಡಾಭಿಮಾನಿಗಳಿಗೆ ಈ ದೀಪಾವಳಿಯ ಸುಸಂದರ್ಭದಲ್ಲಿ ಹಬ್ಬದ ವಾತಾವರಣ ಹಾಗೂ ಈ ಕ್ರಿಕೆಟ್ನ ಸಂಘಟಿಸುವ ಮೂಲಕ ಎಲ್ಲರನ್ನು ಒಗ್ಗೂಡಿಸಿ ಸಂಘಟಿತಗೊಳಿಸುವಂತಹ ಪ್ರಯತ್ನ ಮಾಡುತ್ತಿರುವಂತಹ ಈ ಪಂದ್ಯಾಟದ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. I am Vijay Alva, former Mangalore University captain and qualified coach of Karnataka Cricket Association. I am very proud to share that Karnataka Sangha Qatar, which is celebrating their silver jubilee in association with Karnataka Royals, are organizing Karnataka Rajata Cup 2025 from 15th to 17th October 2025 at Qatar Foundation Cricket Grounds. I have come to know that this tournament is exclusively for Karnataka players residing in Qatar, and their selection is based on auction format. To commemorate the milestone, 25 legends will be felicitated for their contribution in cricket and sports with Qatar Krida Ratna and Krida Poshaka Ratna Award. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.